ಸಾಗರ ರತ್ನ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಗರದ ಬಿಜೈ ಕಾಪಿಕಾಡು ರಸ್ತೆ ಬಳಿ ನಿರ್ಮಾಣಗೊಂಡ ನೂತನ ಕಟ್ಟಡದಲ್ಲಿ ದಿ ಓಷಿಯನ್ ಪರ್ಲಿನ್ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅರ್ಚಕರಾದ ವಾಸುದೇವ ಅಸ್ರಣ್ಣ, ಶರವು ಮಹಾಗಣಪತಿ ದೇವಸ್ಥಾನದ ಅರ್ಚಕರಾದ ಶ್ರೀ ರಾಘವೇಂದ್ರ ಶಾಸ್ತ್ರಿ, ಜಿನತ್ ಬಕ್ಷ್ ಬಂದರ್ ಮಸೀದಿಯ ಖತೀಬ್ ಸದಕತುಲ್ಲಾ ಫೈಜಿ, ಚರ್ಚ್ ಆಫ್ ಸೌತ್ ಇಂಡಿಯಾದ ಬಿಷಪ್ ಜೆ.ಎಸ್. ಸದಾನಂದ, ಲೂರ್ಡ್ಸ್ ವಿದ್ಯಾಸಂಸ್ಥೆಗಳ ಪ್ರಾಂಶುಪಾಲ ಹಾಗೂ ಧರ್ಮಗುರುಗಳಾದ ರಾಬರ್ಟ್ ಡಿಸೋಜಾ, ಸಾಗರತ್ನ ಹೋಟೆಲ್ ಲಿಮಿಟೆಡ್ ಉಪಾಧ್ಯಕ್ಷ ಬಿ.ಎನ್. ಗಿರೀಶ್, ನಿರ್ದೇಶಕ ದಿನೇಶ್ ಬನಾನಾ, ಸಿ.ಜೆ.ಎಂ. ಶಿವಕುಮಾರ್, ಜೆ.ಎಂ. ಮಿಲನ್, ಪ್ರಮೋಟರ್ ಪ್ರಸನ್ನ ಕೆ.ಆರ್. ಮೊದಲಾದವರು ಉಪಸ್ಥಿತರಿದ್ದರು. ನಗರದಲ್ಲಿ ಮತ್ತೊಂದು ಸುಸಜ್ಜಿತ ನೂತನ ಹೋಟೆಲ್ ಆರಂಭಿಸಲು ಸಂತೋಷವಾಗ್ತಾ ಇದೆ. ಈ ಹೋಟೆಲ್ನಲ್ಲಿ 68 ಸೊಗಸಾದ ಡಿಲಕ್ಸ್ ರೂಮ್, 3 ಸೂಟ್ ರೂಮ್, ವಿಶಾಲವಾದ ಪಾರ್ಕಿಂಗ್, ಚೈನೀಸ್, ಥಾಯ್, ಜಪಾನೀಸ್, ಇಂಡಿಯನ್ ಹಾಗೂ ಇತರ ಆಹಾರ ಪದ್ಧತಿಯ ಊಟ ಉಪಹಾರ ಲಭ್ಯವಿದೆ. ಕರಾವಳಿ ಕರ್ನಾಟಕದ ಜನತೆಗೆ ದಿ ಓಷಿಯನ್ ಪರ್ಲ್ ಮಂಗಳೂರು, ದಿ ಓಷಿಯನ್ ಪರ್ಲ್ ಉಡುಪಿ ಎಂಬ 2 ಐಷಾರಾಮಿ ಹೋಟೆಲ್ಗಳನ್ನು ಪರಿಚಯಿಸಿದ ಸಾಗರ್ ರತ್ನ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಇದೀಗ ಮತ್ತೊಂದು ಹೋಟೆಲ್ ಅನ್ನು ಮಂಗಳೂರಿನಲ್ಲಿ ಆರಂಭಿಸುತ್ತಿರುವ ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಗಿರೀಶ್ ತಿಳಿಸಿದ್ದಾರೆ. भक्तवत्सलाय नमः नाभिं पूजयामि धनं पूजयामि ओम सर्वेश्वरकराय नमः स्तनं पूजयामि हस्तं पूजयामि ओम सिद्धलक्ष्मी नासिकां पूजयामि ओम सुराज्यदाय नमः